ಮಾತರೆಗಳ ಸ್ವರ್ಣರು ಬಂದರೆ ಲೋಕ ಕಾಪುನ ಅಪ್ಪೆ ಉಲ್ಲಾದಿನೇ ಕಾಳಿಯಾದ ಲಕ್ಷ್ಮಿಯಾದ ಸರಸ್ವತಿನ ಬರುವಾದ ಆರಾಧನೆ ಮಂತ್ರ ಚಿತ್ತಿನ ಪುಣ್ಯ ಬರುವ ಕಾಲ ಮಾರನೇ మీద పొట్టును పిలిజప్పడానికి బాధ్యతలు తోట చంద్ర బీరువేరు కుడ్ల మొక్కల పిలిజ ఇదేనే ఆ పిలి కొంచెం మళ్ళా తాకి పడుచురు కాదు ಬದಲೇ ಪಿಲಿ ಪಾಡ್ಲುಂದಾಡ ಬಾರಿ ಮಲ್ಲ ಖರ್ಚಿದ ಸಾದಿ ಕಂಬಳದ ಗಿಡೇರ್ಲ ಕಟ್ಟುನಲ್ಲ ಅದೇ ಮಲ್ಲ ಖರ್ಚಿದ ಸಾದಿ ಅವು ಇನಿಕಾನಗ ತುಳುನಾಡು ಬರಂಬು ಪಂಡ ಪ್ರೆಸ್ಟೇಜ್ ಬರಂಬುದ ಪ್ರಶ್ನೆ ಅಂತ ಬರ್ತಾರೆ ಅಂಡ ಬಿರುವರ್ ಕುಂಡದ ಈ ಪಿಲಿತ್ತ ಬಿರೋಡು ಖಾಲಿ ಬರಂಬು ಮಾತ್ರ ಅಂತೆ ಪಾಪದ ಕಲೆಗೆ ತುಳುನ ಚಿತ್ತಿನ ಎಟ್ಟೆ ಉಡಾದ ಒಂದು ನರಪುಂಟು ಬಂದ್ರೆ ದಯಪಂಡ ಈ ಪಿಲಿಟ್ಟಿ ಏತ ಮಾತ ಕಾಸು ಕೂಡುನ ನಿಕಲ ಮಾತ ಸಾಕೊಂಡು ಏತ ಕಾಸು ಕೂಡುನ ಮಾತ ಕಾಸಲ್ಲ ಕೈತಲ್ ನಲ್ಪ ಜನ ಬೆತೆ ಸೀಕು ಸಂಕಟ ನರಲೊಂದು ಕುಲಗಳಿಗೆ 50,000 40,000 ಇಂಚ ಐ ಮಾತ ಹೊಟ್ಟು ಮಂತ ಕೊರ್ರೆಲ್ಲರೆ ಬಿರುವೇರು ಕುಂಡದಕ್ಕಲು ಕಡಿನ 4 ವರ್ಷೋಡು ಬಿರುವೇರು ಕುಂಡದಕ್ಕಲು ಇದೊಂದು 80 ಲಕ್ಷ ರೂಪಾಯಿನೇ ಬೆತೆ ಸೀಕು ಸಂಕಟ ನರಲೊಂದು ಕೊಡ್ತೀರಿ ಪುನರ್ ಬಿರುವೇರು ಕುಂಡಂದು ಪರೆಯವು ಅಂಡ ಖಂಡಿತವಾದ ಖಾಲಿ ಒಂಜಿ ಬಿಲ್ಲವ ಸಮಾಜತನ ಬಿರುವೇರು ಮಾತ್ರ ಒಪ್ಪನತ್ತೆ ಹೂವೆ ಒಂಜಿ ಜಾತಿ ಮತ ಧರ್ಮ ಪಂಥ ಪಂಪಿನ ತರಬೇದ ಅಂತ ಮಾತರೆಲ್ಲ ಒಟ್ಟು ಒಂಜಿ ಸೇರಿಗೆ ಬಿರುವೇರು ಕುಡ್ಲ ಅಂಚನೆ ಸಹಾಯ ಮಲ್ಪುನಗಲ ಖಾಲಿ ಒಂದೇ ಸಮಾಜವು ಖಂಡಿತವಾದ ಮತದಿದ್ದರೆ ಪ್ರತಿ ಒಂಜಿ ಜಾತಿ ಕಲೆಗೆ ಪ್ರತಿ ಒಂಜಿ ಮತದ ಕಲೆಗೆ ಪ್ರತಿ ಒಂಜಿ ಧರ್ಮದ ಕಲೆಗಳ ಸಹಾಯ ಮತ್ತಿದ್ದಾರೆ ಬಂದ್ರೆ ಇಲ್ಲಿನ 35 ಜನಕ್ಕೆ ಸಹಾಯ ಮಲ್ಪರ್ರಿ ಅಕಲು ಬೆತೆ ಸೀಕು ಸಂಕಟದಲ್ಲಿ ಖರ್ಚಿ ಮಲ್ಪರೆ ಕಾಸು ಪಂದೆ ಮರ್ದು ಮಲ್ಪರೆ ಕಾಸು ಪಂದೆ ಬದುಕಿಡೆಗೆ ಮುಗಿದು ಬಂದು ಅಕಲು ದಿನ ಗೆಲ್ಪನ ಚಿಕ್ಕಿನ ಪರಿಸ್ಥಿತಿ ನಮ್ಮ ಮಾತೆಲ್ಲ ಸೇರಿದ ಖಂಡಿತವಾದ ಅಕಲಿಗೆ ಹೊಸ ಬದುಕನ್ನು ಕಟ್ಟರೆ ಸಾಧ್ಯ ಉಂಟು ಬದಲೇ ನಿಕಲು ಮಾತೆಲ್ಲ ಈ ಪೊರ್ತರು ಕೈ ಕೂಡ ಅವಡೊಂದು ಕೇಳೋದಿಲ್ಲ ಬಿರುವೇರು ಕುಂಡದೊಟ್ಟಿಗೂ ಇನ್ನಿಲ್ಲ 10-20 ಲಕ್ಷ ಕೊಡ್ರೆ ಅಕಲು ಅಟ್ಟನೆ ಮತ್ತೊಂದಿಲ್ಲ ರೀ ಅಂಡ ನಿಕಲ ಮಾತೆಲ್ಲ ಸಹಕಾರ ಖಂಡಿತವಾದ ಬೋಡು ನಮ್ಮ ದೇವಿಗೆ ಅತ್ತಂದಂಡ ಹೂವೆ ದೇವರಿಗೆ ಐತ ಸಿಂಗಾರ ಮತ್ತು ಪುರ್ಪ ಪಿಂಗಾರ ಮತ್ತು ಪೂಜೆ ಮಲ್ಪು ನಡೆದಿಲ್ಲ ಪಾಪದಕ್ಕೆಲ್ಲ ಕಣನೀರು ಹೊಚ್ಚು ನಚ್ಚಿತ್ತಿನ ಕೆಲಸ ಮತ್ತಿಂದ ಸೀಕ ಸಂಕಟದ ಕಡೆಗೆ ಪಾಪದ ಕಡೆಗೆ ಸಹಾಯ ಮತ್ತಿನ ಖಂಡಿತವಾದ ದೇವರ ನಿಕಲಿಗೆ ಆರೋಗ್ಯ ಆಯುಷ್ಯ ಅಂಚನೆ ಅನುಗ್ರಹ ಮಲ್ಪಿರ ಬದಲೇ ನಿಕಲ ಮಾತಿನ ಸಹಕಾರವನ್ನು ನಿಕಲು ಕೇನೊಂದಿಲ್ಲ ಕೂಡ ಪಿಲಿತ ಕಲೆಕ್ಟ್ ಪಿಲಿ ನಲಿಕೆ ಪಿಲಿತ ಆ ಒಂದು ಪೊರ್ಲು ಪೊಲಿಕೆ ನಿಗಲ ದುಂಬ ನಿಗಡ ಬರಲು ಈ ಪೊರ್ತುಡು ನಿರೂಪ ಪಂಪಿನ ಒಂದು ಸಿನಿಮಾ ಮಲ್ಪುರ ಅಪ್ಪನ ಚಿತ್ತಿನ ಆ ಕೂಟದ ಗುಣ ಮುಟ್ಟುಗಲೇರು ಆಯ್ತಾ ಪುನೀತ್ ಶೆಟ್ರು ಪರ ನಿರ್ದೇಶಕನ ನಿರ್ಮಾಪಕರೇನ ಹಿಕ್ಸನ್ ಮುಕುಲ್ಲ ಉಳ್ಳೇರಿ ಅಕಲ ಬಗೆಟ್ ಲೈನ್ ಮಾಡೋದಾದ್ರೆ ಇನಿತ್ತ ಈ ಒಂದು ಲೇಸಿನ ಬಲ್ಲ ಸಹಕಾರ ಮಾಡಿದರೆ ಹಿಕ್ಸನ್ ಬಕ್ಕ ಪುನೀತ್ ಮಕ್ಕಳ ಕೂಟ ನಿರೂಪ ಪಂಪಿನ ಸಿನಿಮಾದ ವಿಚಾರಲ ಆಯ್ತೇನೆ ಕನ್ನಡ ಸಿನಿಮಾ ಬೇಗಡೆ ಬರಡು ನಿರೂಪ ಆಯ್ತಾ ವಿಚಾರ ಐತೆ ಕಣ್ಣು ತೋಜಂದಕ್ಕಲು ಕೆಬಿಕೆನಂದಕ್ಕಲು ಬಾಯಿ ಬರಂದಕ್ಕಲು ಇಂಚಿತ್ತಿನ ಸಮಸ್ಯೆ ಡೊಪ್ಪುನ ಜೋಕುಲೇನೆ ಒಟ್ಟು ಸೇರದ ಅಕಲ್ಡನೆ ಅಭಿನವ ಪಾದ ಸಿನಿಮಾ ಮಂತಿದ್ದೀರಿ ಅಕಲಲ್ಲ ಸಾಕಾರ ನಿನ್ನವರಿಗೆ ಮತ್ತೊಂದರೆ ಇದೊತ್ತು ನಮ್ಮೊಟ್ಟಿಗೂ ಮಹೇಶ್ ಶೆಟ್ಟಿ ತೆಳ್ಳಾರುಲೇರಿ ದೂರದ ಬೊಂಬೈರ್ದು ಬೈದೇರಿ ಬಿರುವೇರು ಕುಟ್ಲದ ಈ ವಜಿ ಪಿಲಿತ ಗೊಬ್ಬು ಗಾತ್ರ ಮಲ್ಲ ಸಾಕಾರ ಅರ್ಧ ಮತ್ತೊಂದಲೇರಿ ಡ್ಯಾಫ್ನಿ ವಿರೂಪದ ನಿರ್ಮಾಪಕರೇ ಬ್ಯಾಜ್ನಿ ನಮ್ಮೊಟ್ಟಿಗುಲೇರಿ ಅರಿಲ್ಲ ಎದುಕೊಂಡೊಂದು ಮೊದಲೇ ಅಂಚನೆ ಈ ಕ್ಷೇತ್ರದ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ಸನ್ಮಾನ್ಯ ವೇದವಾಸ್ಕವ ದಾರಲ ಮಲ್ಲ ಸಹಕಾರ ಉಂಡು ಅಕಲ ಒಟ್ಟು ನಿಕಲಲ್ಲ ಸಹಕಾರ ನಿಗುಲ್ ಕೇರೊಂದಲ ಬಂಧುಲೆ ಅಂಚನೆ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಶಾಸಕರನ್ನ ಸನ್ಮಾನ್ಯ ಉಮಾನಾಥ್ ಕೋಟಿ ಅವರೆಲ್ಲ ಈ ಹೊತ್ತಿಗೂ ನಮ್ಮೊಟ್ಟಿಗುಲೇರಿ ಅರೆಲ್ಲ ನಿಕಲ ಮಾತೆಲ್ಲ ಪರವಾಗಿ ನಿರುಕ ಬಂದಿಲ್ಲ
ಮೊದಲ ಮುಲ್ಪ 500-2,000 ನೋಟುಗಳು ಕೊಡೊಂದುಂಡು ತೇಲು ಬಗ್ಗದ ಕಸರತ್ತು ಮತ್ತದ ಪಿಲಿಕುಲು ದೆತ್ತೊಂದಲ್ಲ ಆ ನೋಟು ಪಿಲಿಕಲೆಗೆ ಹೋದೊಂಜಿ ಬಿರಿಯೂರು ಕುಟದಾಗಲೇ ಹೋದುಂಡು ಅಂತೆರ್ದು 35 ಕುಟುಂಬದ ಬಂಗೋಡು ಸೀಟು ಸಂಕಟ ನರಳೆಂದು ನಕಲಿಗೆ ಮುಟ್ಟರೆಂಡು ಬಂದ್ರೆ ನಿಕುಲ ಮಲ್ಲ ಮನಸ್ಸು ಮಲ್ಪಲೆ ಆಯ್ನಾತ್ ಮಲ್ಲ ಸಹಕಾರ ಮಲ್ಪಲೆ ಅಂಚನೆ ಬಿರಿಯೂರು ಕೊಡ್ಲಾಡ್ದೆ ಲೆಪ್ಪು ಕೊಡ್ತೀನಿ ಸಹಾಯ ಸ್ವೀಕಾರ ಮಲ್ಪರೆ ಏನ್ ಮತ್ತ ಲೆಪ್ಪು ಕೊಡ್ತಾರೆ ಅಕಲು ಆಧಾರ್ ಕಾರ್ಡ್ ಪದೊಂದು ವೇದಿಕೆ ದತ್ತಮಾರ್ಗೆ ಇಡೇಕು ಬಲೆ ಪದ ಬಂದೊಂದಿತ್ತೆ ನಿಖಲ ದುಂಬದಿ ಕಡೆ ಬರಲಿರು ಆರ್ಜೆ ರಶ್ಮಿ. Between yesterday's mistake, tomorrow's hope, there is a fantastic opportunity called today. Today is yours, so just love it and live it. ನಮಸ್ತೆ ಆದಾಬ್ ಸಸ್ರಿಕಾಲ್ ವಣಕಂ ಎಲ್ಲರಿಗೂ ಕೂಡ ನಮಸ್ಕಾರ. ನಮ್ಮ ಸ್ಮೈಲಿ ಗರ್ಲ್ ಆರ್ಜೆ ರಶ್ಮಿ ಕಡೆಯಿಂದ ಇವತ್ತು ಆರ್ಜೆ ಆಗಿ ಅಲ್ಲ, ಒಬ್ರು ಸೋಷಿಯಲ್ ವರ್ಕರ್ ಆಗಿ ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ. ಬಹಳಷ್ಟು ಪ್ರೇರಣೆ ನೀಡುತ್ತೆ ನಂಗೆ ಸೋಷಿಯಲ್ ಸರ್ವಿಸ್ ಮಾಡೋದು ಅಂತ ಹೇಳಿದ್ರೆ. ಒಂದು ಸಂಸ್ಥೆ ಕಳೆದ 4 ವರ್ಷಗಳಿಂದ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಇದು ಒಂದು ಜಾತಿಗೆ ಸೀಮಿತ ಆಗಿರೋದಲ್ವಾ. ನಿಮ್ಗೆ ನಿಮ್ಮ ಎದುರು ಕಾಣ್ತಾ ಇರುವಂತಹ ವೇದಿಕೆಯನ್ನ ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್ ಬಳಗ ಬಿರುವೇರ್ ಕುಡ್ಲ ಮಾತನಾಡಿ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಯಾವುದೇ ರೀತಿಯ ಒಂದು ಧರ್ಮ ಇಲ್ಲಿ ಇರೋದಿಲ್ಲ. ಎಲ್ಲ ಧರ್ಮದವರು ಸೇರಿ ಸಮಾಜಕ್ಕೆ ನಾವೇನಾದ್ರೂ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದೆ. ಏನದು? ಟೈಗರ್ ಡಾನ್ಸ್, ಹುಲಿ ವೇಷ, ನಮ್ಮ ಊರದ ನಮ್ಮ ನೀರಿದ ಪಿಲಿವೇಷ ಅಂತ ನಾವು ಹೇಳ್ತೀವಿ. ಇದನ್ನ ಉಳಿಸುವಂತಹ ಕೆಲಸ ನಿಜಕ್ಕೂ ಕೂಡ ಬೇಕಾಗಿದೆ. ಇದು ನಮ್ಮ ಮಂಗಳೂರಿನ ಒಂದು ಕಲೆ ಅಂತ ಅಲ್ಲ, ಇಡೀ ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ, ಇಡೀ ಪ್ರಪಂಚದಾದ್ಯಂತ ಹೆಸರನ್ನ ಗಳಿಸಿರುವಂತಹ ನಮ್ಮ ಕಲೆ. ಸೊ ಇದನ್ನ ಉಳಿಸುವಂತಹ ಕೆಲಸವನ್ನ ಈ ಒಂದು ಬಿರುವೇರ್ ಕುಡ್ಲ ಅಂತ ಮಾಡ್ತಾ ಇದೆ. ಎಸ್, ಅದರಲ್ಲೇ ಒಂದು ಸಕ್ಸಸ್ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಒಂದು ಸಂಸ್ಕೃತಿಯನ್ನ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇರೋದು. ಅಂಡ್ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಯಾವ ನ್ಯಾಯಯುತವಾಗಿ ಕರೆಕ್ಟ್ ಪ್ಲೇಸ್ಗೆ ಹೋಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಾನು ಇದಕ್ಕೆ ನನ್ನ ಮೇಲೆ ನಿಜವಾದಂತಹ ಅಭಿಮಾನ ಇದ್ರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಕರೆಕ್ಟ್ ಪ್ಲೇಸ್ಗೆ ನಿಮ್ಮ ಹಣ ಹೋಗುತ್ತೆ. 80 ಲಕ್ಷಕ್ಕಿಂತಲೂ ಹೆಚ್ಚು ಸೋಷಿಯಲ್ ಸರ್ವಿಸ್ಗಾಗಿ ಹಣವನ್ನ ನೀಡಿರುವಂತದ್ದು ಬಿರುವೇರ್ ಕುಡ್ಲ. ಜೋರಾದ ಚಪ್ಪಾಳೆ ಪ್ಲೀಸ್. ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ರನ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ನೇತಾರ ಅದಕ್ಕೆ ಬೇಕಾಗುತ್ತೆ. ಬಹಳಷ್ಟು ಸಂಘ ಸಂಸ್ಥೆಗಳು ಇರುತ್ತೆ, ಬಟ್ ಅದನ್ನ ತುಂಬಾ ಚೆನ್ನಾಗಿ ರನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಕೆಲವೊಂದು ಕಾರಣಗಳಿಂದಾಗಿ. ಉದಯ್ ಪೂಜಾರಿ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಬಿಕಾಸ್ ಐ ಥಿಂಕ್ ಅವರು ಇಮ್ಯಾಜಿನ್ ಮಾಡಿರ್ಲಿಕ್ಕಿಲ್ಲ ಬಿರುವೇರ್ ಕುಡ್ಲ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಗಳಿಸುತ್ತೆ ಅಂತ. ಏನೋ ಒಂದು 15 ಮೆಂಬರ್ಸ್ ಟೀಮ್ ಹೀಗೆ ಒಂದು ಚಿಕ್ಕದಾಗಿ ಸೋಷಿಯಲ್ ಸರ್ವಿಸ್ ಮಾಡುವ ನಮ್ಮ ಒಂದು ಹುಲಿವೇಷವನ್ನ ಇಡೀ ಜಗತ್ತು ಗುರುತಿಸುವಂತಾಗಲಿ ಎನ್ನುವಂತಹ ಒಂದು ಸಣ್ಣ ಪ್ರಯತ್ನ ಇತ್ತು. ಬಟ್ ಇದೀಗ ನಾನು ಯಾವ ಪ್ಲೇಸ್ಗೆ ಹೋಗ್ತೀನಿ, ಅದು ಇಂಡಿಯಾ, ನಮ್ಮ ಮಂಗಳೂರು ಬಿಡಿ, ಇಂಡಿಯಾ ಬಿಡಿ, ಔಟ್ಸೈಡ್ ಕಂಟ್ರಿಯಲ್ಲೂ ಕೂಡ ಬಿರುವೇರ್ ಕುಡ್ಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸಕ್ಸಸ್ ಅನ್ನ ಗಳಿಸಿದೆ. ಸೊ ಹಾಗಾಗಿ ಈ ಮೂಲಕ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇರೋದು, ಅವರಿಗೆ more than 35 ಅಪ್ಲಿಕೇಶನ್ಸ್ ಇವತ್ತು ಬಂದಿರೋದು. ವಿವಿಧ ರೀತಿಯ ಸಮಸ್ಯೆಗಳಿಂದ ಕೂಡಿರುವಂತದ್ದು. ಅದು ಕ್ಯಾನ್ಸರ್ ಆಗಿರ್ಬೋದು, ಕೆಲವರಿಗೆ ಕಿಡ್ನಿ ವೈಫಲ್ಯ ಇರ್ಬೋದು, ಕೆಲವೊಂದು ಮಗು ಸೊ ಒಂದಕ್ಕಿಂತ ಒಂದು ಸಮಸ್ಯೆಗಳಿಂದ ಕೂಡಿರುವಂತಹ ಕುಟುಂಬಗಳು ಬರ್ತಾ ಇದೆ. ಸೊ ಅವರಿಗೆ ನಾನು ಯಾವ ರೀತಿ ಸಹಾಯವನ್ನ ಮಾಡಬಹುದು ಎನ್ನುವಂತ ಉದ್ದೇಶದಿಂದ ಬಿರುವೇರ್ ಕುಡ್ಲ ಇವತ್ತು ಬಂದಂತಹ ಮತ್ತೊಂದು ವಿಷಯ, ಸ್ಪಂದನ ಎನ್ನುವಂತಹ ಒಂದು ಸಂಸ್ಥೆ ಇದೆ. ಅದರಲ್ಲೂ ಕೂಡ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ಹಣಗಳನ್ನ ಕಲೆಕ್ಟ್ ಮಾಡಿ ಸೋಷಿಯಲ್ ಸರ್ವಿಸ್ಗೆ ಅದನ್ನು ಉಪಯೋಗಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಪ್ರತಿ ತಿಂಗಳು 50,000ಕ್ಕಿಂತ ಹೆಚ್ಚು ಅಮೌಂಟ್ ಅನ್ನ ಜನರಿಗೆ ನೀಡುವಂತಹ ಕೆಲಸವನ್ನ ಮಾಡ್ತಾ ಇರೋದು. ಬಹುಶಃ ನಮ್ಮ ಮಂಗಳೂರಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನ ಕಳೆದ 4 ವರ್ಷದಿಂದ ಸತತವಾಗಿ ಮಾಡ್ತಾ ಇರುವಂತಹ ಸಂಸ್ಥೆ ನನಗೆ ಗೊತ್ತಿರೋ ಪ್ರಕಾರ ಬಹಳ ಕಡಿಮೆ ಅಂತ ಹೇಳ್ಬೋದು. ಇವರ ಯೂನಿಟ್ಗೆ, ಇವರ ಒಂದು ಟೀಮಿಗೆ ಮುಖಗಳನ್ನ ನೋಡುವಾಗ ನಿಜಕ್ಕೂ ಕೂಡ ನನಗೆ ಖುಷಿ ಆಗ್ತಾ ಇದೆ. ಯುವ ಜನರು ನಮ್ಮ ಶಕ್ತಿ ಅಂತ ಹೇಳ್ಬೋದು. ಯುವ ಜನರು ಮನಸ್ಸು ಮಾಡಿದ್ರೆ ಯಾವ ಕೆಲಸವನ್ನ ಕೂಡ ಮಾಡಬಹುದು. ಸೊ ಅಂತಹ ಒಂದು ಬಲ ಬಿರುವೇರ್ ಕುಡ್ಲದಲ್ಲಿದೆ. ಈ ಸಂಸ್ಥೆಯನ್ನ ಉಳಿಸುವ, ಬೆಳೆಸುವ, ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ, ಇವರಿಗೆ ಎಷ್ಟು ಸಪೋರ್ಟ್ ಅನ್ನ ನೀಡ್ಲಿಕ್ಕಾಗತ್ತೆ ದಯವಿಟ್ಟು ನೀಡಿ. ಪ್ರತಿ ತಿಂಗಳು 50,000 ಅಮೌಂಟ್ ಅನ್ನ ಒಂದಲ್ಲ ಇನ್ನೊಂದು ಕಾರ್ಯಕ್ಕೆ ಅವರು ನೀಡ್ತಾ ಇದ್ದಾರೆ. ಆ ಹಣ ನಿಮ್ಮಿಂದ ಬಂದ ಹಣ, ನೀವೆಲ್ಲರೂ ಕೂಡ ನೀಡಿರುವಂತಹ ಹಣವನ್ನು ಒಂದು ರೈಟ್ ಪರ್ಸನ್ಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸವನ್ನ ಮಾಡ್ತಾ ಇರೋದು. ದಯವಿಟ್ಟು ಅವರಿಗೆ ಪ್ರೋತ್ಸಾಹವನ್ನ ನೀಡಿ. ಅಂಡ್ ಇವತ್ತು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಫ್ರೆಂಡ್ಸ್ ಬಳಲ್ಬಾಗ್ ಬಿರುವೇರ್ ಕುಡ್ಲ ಅವರು ನಡೆಸ್ತಾ ಇರೋದು ಪ್ರೊಡಕ್ಷನ್ ಅಲ್ಲಿ ನಡೆಸಿರುವಂತಹ ವಿರೂಪ ಎನ್ನುವಂತಹ ಚಿತ್ರದ ಎಂಟರ್ ಟೀಮ್ ಈ ಒಂದು ಇವೆಂಟ್ ಗೆ ಸಪೋರ್ಟ್ ಮಾಡ್ತಾ ಇದೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಆ ಮೂವಿ ಕೂಡ ಒಂದು ಅವೇರ್ನೆಸ್ ಅನ್ನ ತಿಳಿಸುವಂತದ್ದು, ಮಕ್ಕಳ ಬಗೆಗಿನ
ಇರುವಂತಹ ಒಂದು ಚಿತ್ರ ಅದು. ಸೊ ಅಲ್ಲೂ ಕೂಡ ಅವೇರ್ನೆಸ್ ಇದೆ. ನಾವು ಯಾವ ವಿಷಯದಲ್ಲೂ ಕೂಡ ನೋಡೋದಾದ್ರೆ ಬಿರುವಿರು ಕೂಡಲ ಒಂದು ಸಂಸ್ಕೃತಿಯನ್ನ ಉಳಿಸಬೇಕು, ಜೊತೆಗೆ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಸತತವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇರೋದು. ಇತ್ತೀಚೆಗೆ ಉದಯ್ ಸರ್ ಹತ್ರ ನಾನು ಹೋಗಿ ಮಾತಾಡಿದ ಒಂದು ಮಗುವಿಗೆ 7 years ಮಗು ಕ್ಯಾನ್ಸರ್ ಪೇಷಂಟ್ ಆಗಿದೆ ಸರ್, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಏನಾದ್ರೂ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತಾ ಅಂತ ರಿಪೋರ್ಟ್ ನೋಡಿದ್ರು, ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ರು. ಅದಾದ್ಮೇಲೆ ಇಂತಹ ಬಹಳಷ್ಟು ಸಮಸ್ಯೆಗಳನ್ನ ನಾನು ನೋಡ್ತಾ ಇದ್ದೀನಿ ದಿನನಿತ್ಯದಲ್ಲಿ. ನನ್ನಿಂದ ಆದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸಹಾಯ ಮಾಡ್ತೀನಿ, ಆ ಮಗುವಿಗೆ ಉಳಿಸ್ಲಿಕ್ಕೆ ನಮ್ಮ ಬಿರುವಿರು ಟೀಮ್ ಖಂಡಿತವಾಗಿಯೂ ಹೆಲ್ಪ್ ಮಾಡುತ್ತೆ ಅಂತ ಆ ಒಂದು ಮಾತು ಇದೆಯಲ್ವಾ, ಆ ಒಂದು 2 ಸೆಂಟೆನ್ಸ್ ಮಾತು ನಂಗೆ ನಿಜಕ್ಕೂ ಕೂಡ ಖುಷಿ ಅನಿಸ್ತು. ಎಷ್ಟೋ ಮಂದಿಗೆ ದಾರಿನೇ ಇರೋದಿಲ್ಲ, ಅಂದ್ರೆ ಏನಾದ್ರೂ ಕಷ್ಟ ಬರುತ್ತೆ, ಏನಾದ್ರೂ ಡಿಸೀಸ್ ಬಂದಿರುತ್ತೆ, ಆಗ ಅವ್ರು ಬ್ಲಾಂಕ್ ಆಗಿರ್ತಾರೆ, ಏನ್ ಮಾಡೋದು, ಹಣದ ಸಮಸ್ಯೆ ಇದೆ, ಏನ್ ಮಾಡೋದು ಅಂತ. ಸೊ ಇಂತಹ ಸಂಘ ಸಂಸ್ಥೆಗಳು ಗಲ್ಲಿಗೆ ಇದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರ ಮನಸ್ಸಲ್ಲೂ ಒಂದು ದೀಪ ಮೂಡುತ್ತೆ. ಸೊ ಸಪೋರ್ಟ್ ಮಾಡುವ ಈ ಒಂದು ವಂಡರ್ಫುಲ್ ಟೀಮ್ಗೆ ನಾನು ಇವತ್ತು ತನಕ ಖಂಡಿತವಾಗಿಯೂ ಕೂಡ ಈ ಒಂದು ವಂಡರ್ಫುಲ್ ಟೀಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್. ಒಂದೇ ನಿಮಿಷ ಮೊದಲ ಪಿಲಿ ನಲಿಕೆ ಪಿಲಿ ವೇಸದ ಪೊರ್ಲು ಪೂರ ತೋದಿಲ್ಲ ತುಳುನಾಡಿನ ಬಹುಶಃ ಹೆಂಗ್ ಗೊತ್ತಿತ್ತಿರೋ ಕೂಡ ಸುರತ್ ಸರ್ತಿ ಪಿಲಿತ ಬಗ್ಗೆ ಕೊಂಚ ಫೋಟೋ ಸ್ಪರ್ಧೆ ಮಾಡ್ತಿದ್ದೇನೆ. ಬಿರುವಿರು ಕುಟ್ಲದ ಬಂಟ್ವಾಳ ಘಟಕದವರು ಮರಿಹುಲಿ ಬಂದ್ಬಿಚ್ಚಿದ್ದಿನ ಆ ಫೋಟೋ ಸ್ಪರ್ಧೆ ಸುಮಾರು ಜನ ಪಾಲ್ದೆತ್ತೊಂದಿರೆ. ಇನ್ಸ್ಟಾಗ್ರಾಮ್ ಮಂದಿನ ಚಿತ್ರ ಆ ಪತ್ತೋಡು ಪಾಲ್ದೆತ್ತೊಂದಿನ ಗುರು ಎಲ್ಲರ ನಾಡ ರೈತ ವೇದಿಕೆ ನಂತರ ಈಗ ಬರಡು ಬಂದು ಕೇಳೋದು ಕುಡರಡಿ ಕಡೆ ಕೇಳೋದಿಲ್ಲ. 8 ಲಕ್ಷ ಇತ್ತಂತೆ ಬಿರುವಿರು ಕುಟ್ಲ ಸಂಘಟನೆ ಹಿಡಿದುಕೊಂಡ ಫ್ರೆಂಡ್ಸ್ ಮಂಗಳೂರು ಫ್ರೆಂಡ್ಸ್ ಬಳ್ಳಲ್ಬಾಗ್ ಬಿರುವಿರು ಕುಟ್ಲ ಮೊಕಲ್ಲ ಸಾಧನೆ 1 ಕೋಟಿ ಇನಿ ಮುಟ್ಟೋಡು ನಾಡ ಈಗ ನಿಗಲ ಮಲ್ಲ ಸಹಕಾರ ಕೊಡು ಹೇಳಿದ ಮಲ್ಲ ಮನಸ್ಸು ಮಾಡ್ಲೆ ನಿಗಲ ಕೈತಲೆ ಬಿರುವಿರು ಕುಟ್ಲದ ಜವಡೇರಕುಲು ಬಾಧ್ಯ ಬಂದೊಂದು ಬರೋದಿಲ್ಲ. ಖಂಡಿತ ಮೊದಲ ಬಾಧ್ಯತೆ 35 ಬದುಕಿನ ಬಂದೊಂದು ಬರೋದಿಲ್ಲ. ಆದೇರ್ ಕೂಡ ಚಿತ್ತಿನ ತೆಂತು ಬತ್ತು ಚಿತ್ತಿನ ಮಲ್ಲ ಮನಸ್ಸು ಧೈರ್ಯದ ಮೊದಲೇ ಬಂದು ಕೊಡರೆ ಕೆಲವು
చక్కోలు
ಮೊದಲ ಜನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರುಸ್ಥಾನಗಳು ಮಂದಿರಗಳು ಕಾಣಿಸದೆ ಸಾಗಿ ಹಾಗೂ ಕಾಲ ಪ್ರವಾಹದಲ್ಲಿ ಮಾನವತೆ ನಿಂದಿಹುದು ಮಂಕುತಿಮ್ಮ ಅಂದೆ ಮಂಕುತಿಮ್ಮನ ಕಕ್ಕಡ ಸಾಲ್ ಬರ್ಬಿಡು ಅವೇ ಮಾನವತ ಧರ್ಮ ಇಡೀ ವಿಶ್ವಡೆ ಶ್ರೇಷ್ಠವಾದ ಧರ್ಮ ಅಂತ ಬಂತೇನೆ ಅಂಚಿತ್ತಿನ ಮಾನವೀಯತೆನ ದೀಡೊಂದು ಇಲ್ಲಿ ಫ್ರೆಂಚ್ ಬಲ್ಲಲ್ ಬಾಗ್ ಬಿರುವರು ಕೊಟ್ಟದಕ್ಕೂ ಎಲ್ಲ ಒಂಜಿ ಕೆಲಸಕ್ಕೂ ಜತ್ತ ಬಿದಾಡ್ತಾರೆ 8 ದಿನ ತಾನೆ ವರ್ಷದ ಮೂಜನೆ ಮೂರ್ತದ ಒಂಜಿ ವಿಜಯದಶಮಿದ ಈ ಪೊರ್ತುಡು 35 ಕುಟುಂಬ ಮುಟ್ಟ ಬೇತೆ ಬೇತೆ ಸಿಕ್ಕ ಸಂಕಟ ಉಡುಪಿನಗಳಿಗೆ ಒಂಜಾತು ಸಕಾಲ ಮಗ್ನ ಚಿತ್ತಿನ ಲೇಸೆ ಸುರುಕಾದ ದರ್ಶನ್ ಬೊಕ್ಕ ಧನುಷ್ ಬನ್ನ ರಡ್ಡಿ ಜೋಕುಲಿಗೆ ಸಹಾಯ ಅವಲ ₹1,00,000 ₹50,000 ಕೊರೊಂದಲಾಂಡ ಆ ಜೋಕುಲು ಬರೋದು ಜಡ್ಲೆಗೆ ಬರ್ರೆ ನಡಪರೆ ಕೈಕಾರ್ ಬರೋದು ಏಕಾದ್ರ ಅಕಲಿಗೆ ಜನ್ಮ ಕೊಡ್ತೀನಿ ಚಿತ್ತಿನ ಆ ಜೋಕುಲು ಅಪ್ಪೆ ಪ್ರವೀಣ ದೈತ್ಯದ ವೇದಿಕೆ ಬಲೆ ಅಕಲಿಗೆ 50,000 ಪನದ ಸಹಕಾರ ಮತ್ತೊಂದುಲ್ಲರೆ ಗಿರೀಶ್ ಶೆಟ್ಟಿ ತೆಳ್ಳಾರ್ ಬೇರೆ ಬಗೆಟ್ಲ ಬರೋಡು ನಾಂಡ ಮಹೇಶ್ ಶೆಟ್ಟಿ ತೆಳ್ಳಾರ್ ಮುನಿಯಲ್ದ ಚಿತ್ರ ಒಂದು ಪ್ರೋ ಕಬಡ್ಡಿ ಚಿತ್ರ ಮಲ್ಲ ಒಂಜಿ ಲೇಸು ಮತ್ತೊಂದು ಒಂಜಿ ಗಂಟೆ ಕಲೆ ಬೊಕ್ಕೊಂಜಿ ಗಂಟೆ ಮಾನವೀಯ ಧರ್ಮನು ದೆಂತು ಕಟ್ಟುನ ಚಿತ್ತಿನ మరి ಎತ್ತರ ಗುಣದ ಚಿತ್ರ ಕೆಲಸ ಮಾಡೋದು ಪುನಃ ಮಹೇಶ್ ಅಣ್ಣೆ ಈ ಒಂಜಿ ಸಹಕಾರನು ಪ್ರಮೀಳ ಕಲ್ಕೊಂಡು ಬಂದಿಗೆ ಏನೊಂದಿಲ್ಲ ಮಹೇಶ್ ಅಣ್ಣೆ ತುರ್ತಿತ್ತೆ ಮುಂಬೈಗೆ ಬಿದಡೊಂದಿಲ್ಲ ರಂಜಾತ್ರ ಕಿಲಿತ ಆ ಗೊಬ್ಬುದ ನಡುಟ್ಟು ಆ ಒಂದು ಕೆಲಸ ಮಾಡ್ಕೊಂಡು ಬೇದಿದ್ದ ಪ್ರಮೀಳ ಕಾಯಿನದು ಬೇಗ ಬಲೆ ತುಳು ಬದುಕು ನಿಂಚೋಡು ತುಳು ಭಾಷೆ ಹೊರಡು ಆಯ್ತು ಒಟ್ಟುಗು ತುಳುತ್ತ ಪಾಪದ ಕುಟುಂಬದ ಕಡೆಗೆ ಒಂದು ಜಾಸ್ತಿ ಸಾಕಾರ ಮಾಡ್ಕೊಂಡು ಬಂದ ಚಿತ್ರನ ಇಟ್ಟಿದೆ ಅಂಜನೆ ವೆಂಕಟೇಶ್ ಭಂಡಾರ್ಲು ಕುಡಂಜಿ ಬೇರೆ ಕೊಡ್ಲದ ಬೇರೆ ಮುಲ್ಲು ಬಂಡಲ ತಪ್ಪ ಒಂದು ವೆಂಕಟೇಶ್ ಭಂಡಾರ್ಲು ಬೈದರೆ ಅದೆಲ್ಲ ಎದುಕೊಂಡ್ಮೇಲೆ ಬಂದರೆ ರಟ್ಟು ಕೈತ ಕಾಟಿ ಹಿಡಿದು ಕಣ ನೀರು ಹುಚ್ಚಿನ ಕೈ ಹಿಡಿದು ಸಹಕಾರ ಮಲ್ಪನ ಕೈ ಬಾರಿ ಶ್ರೇಷ್ಠ ಕೂಡ ಕಲಿತಾರೆ
ಅಷ್ಟೇ ಕಾದು ಮೊದಲ We'll be back after 10 to 15 minutes. ಬಾರಿ ಕೊಡುವುದ ಪಿಲಿಗೊಬ್ಬು ಈ ಒಂದು ತಪ್ಪೆಗೆ ಅಂಬಿನ ಬರ ತಂಡ ದೊಂಪಗೆ ತಂಬದ ಬರಗೆ ಅಂಚನೆ ಅಲ್ಲ ಫಸ್ಟ್ ತನ್ನ ನೀರಿನ ಕೈದಿಕ್ಕೊಂಡು ಚಿಕ್ಕಿನ ಸುಮಾರು ಜನಕ್ಕೆ ನಮ್ಮ ಬಿರಿಯಾನಿ ಗುಡ್ಲದ ಬಲ ಅಂತ ಬಂದ ಬಂದಲ ದಾಯಿಗೆ ಎನ್ನಗ ಕರಿನ 4 ವರ್ಷದ ತುಂಬ ಶುರುವಾಯಿನ ಚಿಚ್ಚಿನ ಈ ಒಂದು ಕೂಟ ಇದಕ್ಕೆ 4 ವರ್ಷದ ಸರಿ ಸುಮಾರು 8 ಲಕ್ಷ ಮುಟ್ಟ ನಮ್ಮ ಈ ಒಂದು ಪಾಪದಗಳಿಗೆ ಕೊರ್ಕೊಂಡು ಚಿಚ್ಚಿನ ಅಕ್ಲೆಗೊಂದು ಸಹಾಯ ಮಾಡ್ಕೊಂಡು ಚಿಚ್ಚಿನ ಮಲ್ಲ ಮನಸ್ಸು ಈ ಒಂದು ನಮ್ಮ ಶುರುವಾಗಿನ ಚಿಚ್ಚಿನ ಕೂಟ ಬಿರುಗಡೆ ಕೂಡ ಇದಕ್ಕೆ 4 ವರ್ಷದ ಒಂದು ದಿನಕ್ಕೆ ನಮ್ಮ ಉಳ್ಳ ಬಂದಲ ಇದ ಕುಡಜಿ ರಟ್ಟು ಪಾಪದಗಳಿಗೆ ಒಂದು ಸಹಾಯನ ಮಾಡ್ತಾರೆ ಮಿತ ಚವಡಿಗಳು ತಂದು ಪೂರ್ಣಿಮಾ ಮೇರು ದೈನಿದ ಇತ್ಯಾರು ನಾಡ ಅಥವಾ ಇಲ್ಲ ತಪ್ಪು ಯಾರನ್ನ ಇತ್ಯಾರು ನಾಡ ಮಿತ ಚವಡಿಗೆ ಬರುಡು ಪೂರ್ಣಿಮಾ ಬೇರೆ ಕ್ಯಾನ್ಸರ್ ಪೇಷಂಟ್ ಆ ಇತ್ಯಾರು ನಾಡ ಅಥವಾ ಏನಾದ್ರು ಇತ್ಯಾರು ನಾಡ ದೈನಿದ ಮಿತ ಇದು ಐದು ತುಂಬು ನಮ್ಮ ಮಿತ ಚವಡಿಗೆ ನಮ್ಮ ಮೋಟ್ಯದಲ್ಲಿ ಕೂಡು ಹೋಗ್ಕೊಂಡು ಬೈದ ಚಿಚ್ಚಿನ ಬಿನ್ನರು ನಮ್ಮ ಒಟ್ಟು ಬೋಲೇರೆ ನಮ್ಮ ಇಡೀ ಬಗ್ಗೆ ಮುಲ್ಕಿ ಮತ ನೋಡಬಿದ್ದ ಕ್ಷೇತ್ರ ಸುರೂತ ಸಾರ್ಥಿ ಒಂದು ಸಾಧನ ಮಂದಿರ ಚಿತ್ರ ಒಂದು ದಾಖಲ ಮಂದಿರ ಚಿತ್ರ ಒಂದು ವ್ಯಕ್ತಿ ಇತ್ತು ನಾಡ ಅವು ಬೇತೆ ಇರತ್ತೆ ಜನಪ್ರಿಯ ಶಾಸಕರು ಶ್ರೀಯುತ ನಮ್ಮ ಉಮನಾಥ ಕೋಟೆ ದಗೀದ ಉಮನಾಥನ್ನೇ ವಿತ್ತ ಚವಡಿಗೆ ಬೋರ್ಡು ಉಮನಾಥ ಕೋಟೆಯ ಮೇಲೆ ವಿತ್ತ ಚವಡಿಗೆ ಬೋರ್ಡು ನಮಗೆ ಏನೊಂದಿಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರ ಬಹುಶಃ ಸುರೂಕು ನಮಕ್ ಅನೌನ್ಸ್ ಆತಿನ ಚಿತ್ತಿನ ಜಿಲ್ಲೆ ಇತ್ತಂದಾದ ಅವು ದಾಖಲೆ ಗೆದ್ದಿನ ಚಿತ್ತಿನ ಉಮನಾಥನ ಒಂದು ಕ್ಷೇತ್ರ ಮುಲ್ಕಿ ಬಕ್ಕ ಮೂಡಬಿದ್ರ ಕ್ಷೇತ್ರ ಉಮನಾಥನೇ ಉಮನಾಥ ಕೋಟೆ ನಮ್ಮ ನೃತ್ಯ ಚಳಿಗಳು ಅಚನೆ ಕುಡನಿ ಬಿಟ್ಟರೆ ತುಳು ಕನ್ನಡ ಚಿತ್ರ ಅಭಿನಯ ಮಾಡ್ಕೊಂಡು ಚಿತ್ತಿನ ನಮ್ಮ ತುಳು ಚಿತ್ರರಂಗದಲ್ಲಿ ಹಾಸ್ಯ ಚಕ್ರವರ್ತಿ ಬಡಲಿ ನವರಸ ರಾಜ್ಯ ಭೋಜರಾಜ ಮಂಜೂರು ಮೇಲದಿದ್ದು ಮೃತ ಚವಡಿಗೆ ಬಂದವರ ಅಭಿನಯ ತಂದಿಲ್ಲ ಅಸಲ ಕುಡಲಿ ಈಗಲ ಸಕಾಯನ ಜೊತೆ ಚಿಕ್ಕಿನ ಯೋಗಿತ ಮೇಲದ ಇದು ಯೋಗಿತ ಮೇಲೆ ಮಿತ್ತ ಚವಡಿಗೆ ಬರಲು ಯೋಗಿತ ಪೂರ್ಣಿಮಾ ಅಂಜನೆ ಯೋಗಿತ ಈ ರಟ್ಟು ಜನಕ್ಕೆ ಕಿರಿತ ಇಬಿದ್ದು ಪಿರಿಗೊಬ್ಬದ ಈ ಚಾವಡಿ ನಮಗೆ ಹೆಂಗಲೊಂದಿ ಸಕಾಯನ ಹೊರತಂದಿಲ್ಲ ಮೊದಲ ಹೀಗೆ ಸುಮಾರು 45 50 ಜಾತ್ರೆ ಮನವಿ ಬೈತದೆ ಆಡ ಐತೆ ಹೆಂಗಲು 7 ಜನಕ್ಕೆ ತುರ್ತು ಅಗತ್ಯ ಉಂಟ ಆಗ್ಲೇನೋ ಅಗತ್ಯದ ಹೆಂಗಲು ಕೊಡೋದಿಲ್ಲ 32 ಜನಕ್ಕೆ ಮುಟ್ಟ ಕೊಡೋದಿಲ್ಲ 5 ವರ್ಷ ಊರಿನಾಗ್ಲಿಗೆ ಹೆಂಗಲು ಐನಾತಿ ಬೇಗ ಕೊಡ್ಕೊಂಡ ಶಿಕ್ಷಣ ವ್ಯವಸ್ಥೆ ಮಾಡ್ತಾರಲ್ಲ ಭೋಜನ ಕಾರ್ಯಕ್ರಮ ಮೊದಲ ನಮ್ಮ ವಿನ್ನರ್ ಆದ ವರ್ಷ ವಿನ್ನರ್ ಅಂತ ಬಂದ್ರೆ ಅಂದ್ರೆ ನಮ್ಮ ಹಿರಿಯರ ಗುಡ್ಲದ ಹೆಂಗಿಲ್ಲ ಪ್ರತಿಬಂಧಿಕ ಜನರ ಹೆಂಗಿಗೆ ಗುರಿಬಲ ಕೊಡ್ಕೊಂಡು ಶಿಕ್ಷಣ ವ್ಯಕ್ತಿಗೆ ಅನ್ನದ ಅವು ಉಮನಾಥನೆ ಉಮನಾಥ ಕೋಟೆಯ ಮೇಲೆ ಬಿನಾದಿಗದ ಚಾವಡಿ ಮೇಲೆ 2 ಬಿನಾದಿಗದ 13 ನೋಡುವ ನಾಡ ಬಿನಾಟವಲ್ಲ ಮಾತೆರಿಗಳ ನಮಸ್ಕಾರ ಹಿರಿಯರು ಕೊಡ್ಲ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಮುಖಲಕ್ಕದಿಂದ 4 ವರ್ಷ ಒಂದು ಸಮಾಜ ಸೇವೆ ಮಲ್ಪುನ ಒಂದು ಕಾಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ದೇಶಕ್ಕೂ ಮಾದರಿ ದಯಕೆಂಡ ನಮ್ಮ ಕೈಯಿಂದ ಒಂದು 10 ಪೈಸಾ 30 ರೂಪಾಯಿ 50 ರೂಪಾಯಿಗೆ ತಂದು ಮಾತೆಲ್ಲ ಒಟ್ಟರು ಸೇರಿಸಾದೆ ಕಷ್ಟೊಡುತ್ತಿನ ಅಶಕ್ತಿಯನ್ನ ಕನನೀರು వచ్చినంచిన ಕೆಲಸಗಳು ಇನ್ನು ಪಿಲಿ ವೇಷದ ಮುಖಾಂತರ ದೇವೇಂದ್ರ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ನವರಾತ್ರಿ ಈ ಒಂದು ಮಲ್ಲ ವಿಜೃಂಭಣೆಯ ಶೋಭಾಯಾತ್ರೆ ಒಟ್ಟಿಗೆ ಇನಿ 4